ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಸಿಂಹಿಣಿಯರ ಪಾತ್ರ ಕೂಡ ಇತ್ತು ಎಂಬುದು ನಾರಿ ಲೋಕವು ಹೆಮ್ಮೆ ಪಡುವ ವಿಚಾರವಾಗಿದೆ. ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಪ್ರಮುಖ ಪಾತ್ರ ವಹಿಸಿದ್ರು. ಅವರೆಂದರೆ ಸೇನಾ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಮಾನ ಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಇತರ ಮಹಿಳೆಯರ ಪಾತ್ರವೂ ಇದರಲ್ಲಿತ್ತು. ಅವರಿಬ್ಬರ ಮುಖ್ಯತ್ವದಲ್ಲಿ ಉಗ್ರರ ಮೇಲೆ ಉಗ್ರ ವಾಯುದಾಳಿ, ಕ್ಷಿಪಣಿ ದಾಳಿ ನಡೆದಿದೆ. ಆ ಕಾರಣದಿಂದಲೇ ಸರ್ಕಾರದ ಪರ ಆಪರೇಷನ್ ಸಿಂಧೂರ್ ಬಗೆಗೆ ವಿವರಿಸುವಾಗ ಈ ಇಬ್ಬರು ಸಿಂಹಿಣಿಯರು ಕೂಡ ಸುದ್ದಿಗೋಷ್ಠಿಯಲ್ಲಿದ್ದರು. ಪಹಲ್ಗಾಂವ್ ಉಗ್ರ ದಾಳಿಯಲ್ಲಿ ಗಂಡಸರನ್ನು ಕೊಂದು ಹೆಣ್ಣು ಮಕ್ಕಳ ಸಿಂಧೂರ ಕಳೆಯಲಾಗಿತ್ತು. ಹಾಗಾಗಿ ಉಗ್ರ ದಾಳಿಯಲ್ಲಿ ಹೆಣ್ಣು ನಾಯಕಿಯರ ಸಿಟ್ಟು ಹೆಚ್ಚು ಇತ್ತು ಎಂದು ತಿಳಿದು ಬಂದಿದೆ. 2016ರಲ್ಲಿ ಬಹುರಾಷ್ಟ್ರೀಯ ಅಣುಕು ಯುದ್ಧ ತರಬೇತಿಯಲ್ಲಿ ಮೊದಲ ಮಹಿಳಾ ಕಮಾಂಡರ್ ಅಧಿಕಾರಿಯಾಗಿ ಸುದ್ದಿ ಮಾಡಿದವರು ಈ ಸೋಫಿಯಾ. ಇವರ ಕುಟುಂಬವು ಮಿಲಿಟರಿ ಹಿನ್ನೆಲೆಯದ್ದಾಗಿದೆ. 2006ರಲ್ಲಿ ಸೋಫಿಯಾ ಅವರು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲೂ ಕೆಲಸ ಮಾಡಿದ್ರು. ವ್ಯೋಮಿಕಾ ಸಿಂಗ್ ಅವರು ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ ಪೈಲಟ್. ಎನ್ಸಿಸಿ ಇಂಜಿನಿಯರಿಂಗ್ ಎಂದು ವಾಯುಪಡೆಗೆ ಬಂದ ವ್ಯೋಮಿಕಾ ಸಿಂಗ್ ಅವರ ಕುಟುಂಬದಲ್ಲಿ ಸೈನ್ಯ ಸೇರಿದ ಮೊದಲಿಗಳು. ಚೇತಕ್ ಚೀತಾಗಳನ್ನು ಕಾಶ್ಮೀರದ ಕಠಿಣ ಪ್ರದೇಶಗಳಲ್ಲಿ ಹಾರಿಸಿ ಖ್ಯಾತಿ ಗಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Pull up the hands and the feel no fear. Digga digga don, sika sika don. Take it on the row and the show and the pull up the face. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.